ತಿಪಟೂರು ತಾಲೂಕಿನ ಕಸಬಾ ಹೋಬಳಿ ತಡಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ದಿನೇಶ್ ಇತ್ತೀಚೆಗೆ ನಡೆದ ಸಂವಿಧಾನ ಜಾಥಾ ಕಾರ್ಯಕ್ರಮ ತಡಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ದಲಿತ ಸಮುದಾಯದ ಮಕ್ಕಳಿಗೆ ಅಪಮಾನ ಮಾಡಿದ ಆರೋಪ ಕೇಳಿಬಂದಿದೆ. ದಲಿತ ಸಮುದಾಯದ ಮಕ್ಕಳನ್ನ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಬಾರದಂತೆ ತಡೆ ಹಿಡಿದ ಶಿಕ್ಷಕ ಬೆದರಿಕೆ ಹಾಕಿದ್ದಾನೆ ಹಾಗೂ ಆ ಸಂವಿಧಾನದ ಜಾಗೃತಿ ಜಾಥಾ ವೇದಿಕೆ ಕಾರ್ಯಕ್ರಮದಲ್ಲಿದ್ದ ಗಣ್ಯರು ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರವುಳ್ಳ ನೀಲಿ ಶಾಲನ್ನು ಧರಿಸಿದರು. ಆದರೆ ಈ ಮುಖ್ಯ ಶಿಕ್ಷಕ ಆ ಶಾಲನ್ನು ಧರಿಸದೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದ್ದಾನೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಎಎಸ್ಎಸ್ಕೆ ತಿಪಟೂರು ತಾಲೂಕು ಶಾಖೆ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮುಖಂಡರಾದ ಯಗಚಿಕಟ್ಟೆ ರಾಘವೇಂದ್ರ, ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಜಾತಿ ಎಂಬ ಬೀಜವನ್ನ ಬಿತ್ತಿ ಮಕ್ಕಳಲ್ಲಿ ತಾರತಮ್ಯ ತೋರ್ತಾ ಇದ್ದಾರೆ. ಇಂತಹ ಶಿಕ್ಷಕ ದಿನೇಶ್ ಅವರನ್ನ ತಕ್ಷಣವೇ ಅಮಾನತು ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಎಎಸ್ಎಸ್ಕೆ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮಾತನಾಡಿ, ಸಮಾಜವನ್ನ ತಿದ್ದಿ ಬುದ್ಧಿ ಹೇಳಬೇಕಾದ ಶಿಕ್ಷಕ ಭೇದ ಭಾವವನ್ನು ಕಲಿಸ್ತಾ ಇದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಬಿಸಿಯೂಟದ ಯೋಜನೆಯಲ್ಲಿ ಕೂಡ ಮೊಟ್ಟೆ ವಿತರಿಸದೆ ನೀವು ಮಾಂಸಾಹಾರಿಗಳು ಮೊಟ್ಟೆ ಬದಲಿಗೆ ಬಾಳೆಹಣ್ಣು, ಕಡಲೆ, ಮಿಠಾಯಿ ತಿನ್ನಿ ಎಂದು ಉದ್ದಟತನ ತೋರಿಸ್ತಾ ಇದ್ದಾರೆ. ತಕ್ಷಣವೇ ಇಂತಹ ಶಿಕ್ಷಕನನ್ನ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಒಂದು ವೇಳೆ ಶಿಕ್ಷಕ ವಿರುದ್ಧ ಕ್ರಮ ಕೈಗೊಳ್ಳದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಈ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೂಡಿ ಮಾತನಾಡಿ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕೊಪ್ಪ ಶಾಂತಪ್ಪ, ದಲಿತ ಮುಖಂಡ ಕೊಪ್ಪಾಳು ರಂಗಸ್ವಾಮಿ, ಬಾಗವಾಳ ನಿಂಗರಾಜ್ ಕುಮಾರ್, ಎಎಸ್ಎಸ್ಕೆ ತಾಲೂಕು ಉಪಾಧ್ಯಕ್ಷ ಗುರುಗದಹಳ್ಳಿ ಮಂಜು, ಸಂಘಟನಾಧ್ಯಕ್ಷ ಅಶೋಕ್, ಬಳ್ಳಿಕೆರೆ ಬಸವರಾಜ್ ಸೇರಿದಂತೆ ದಲಿತ ಮುಖಂಡರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಸಂವಿಧಾನಕ್ಕೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಆದರೆ ತಡಸೂರು ಗ್ರಾಮ ಪಂಚಾಯತಿನಲ್ಲಿ ಒಬ್ಬ ಸರ್ಕಾರಿ ಮುಖ್ಯ ಶಿಕ್ಷಕರಾದಂತಹ ದಿನೇಶ್ ಅವರು ಸಂವಿಧಾನ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ. ಇದ್ರ ಜೊತೆಗೆ ಅಸ್ಪೃಶ್ಯತೆ ಆಚರಣೆ ಮಾಡಿದ್ದಾರೆ. ಅವ್ರನ್ನ ಈ ಕೂಡಲೇ ಅವ್ರನ್ನ ಹುದ್ದೆಯಿಂದ ವಜಾಗೊಳಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯ ಪಡಿಸ್ತೇವೆ. ವಿಚಾರ ಏನಂತಂದ್ರೆ, ಅಲ್ಲಿ ಸಂವಿಧಾನ ಜಾಗೃತ ರಥಯಾತ್ರೆ ಪಂಚಾಯತಿ ವ್ಯಾಪ್ತಿನಲ್ಲಿ ಹೋದಾಗ ಏನ್ ಸಭೆಯಲ್ಲಿ ಒಂದು ನೀಲಿ ಶಾಲ ಹಾಕ್ತಲೇ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ವಿಚಾರ. ಇದ್ರ ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡಬೇಕಾಯ್ತು. ಆದ್ರೆ ಅಲ್ಲಿ ಎಸ್ಸಿಗಳು ಇರ್ತಕ್ಕಂಥ ಮಕ್ಕಳನ್ನ ಒಂದು 7-8 ಜನ ಮಕ್ಕಳನ್ನ ಅವರು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ. ಕಾರಣ ಕೇಳಿದ್ರೆ, ನೀವು ಕೋಳಿ ತಿಂತೀರಾ, ದನ ತಿಂತೀರಾ, ನಿಮ್ಗೆ ಮುಖ್ಯ ವಿದ್ಯೆ ಇಲ್ಲತ್ತೆ, ನೀವು ಇಲ್ಲೇ ಬಿದ್ದಿರ್ರಿ, ನೀವೇನಾದ್ರು ಆಚೆ ಕಡೆ ಬಂದ್ರೆ ಯಾರ ಹತ್ರ ವಿಚಾರ ಹೇಳಿದ್ರೆ ನಿಮ್ಗೈತೆ ಮುಂದೆ ಮಾರಿಯಪ್ಪ ಬಲ್ಲನ ಮಕ್ಕಳ ಅಂತ ಅಸ್ಪೃಶ್ಯತೆ ಆಚರಣೆ ಮಾಡಿರ್ತಕ್ಕಂಥ ದಿನೇಶ್ನ ಕೂಡಲೇ ಅವನ ಮೇಲೆ 1 to 4 ಜಾರಿ ಮಾಡಿ ಈ ಕೂಡಲೇ ಅಮಾನತು ಪಡಿಸಬೇಕು ಅಂತ ಹೇಳಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತೆ ಅಂಬೇಡ್ಕರ್ ಸೇವಾ ಸಮಿತಿ ಮತ್ತೆ ಎಲ್ಲ ಹೋರಾಟಗಾರರು ಈ ಮೂಲಕ ತಮ್ಮನ್ನ ಒತ್ತಾಯಿಸ್ತೀವಿ ಸರ್. ಬಟ್ ಅಲ್ಲಿ ಹೋದಾಗ ಪರ್ಟಿಕ್ಯುಲರ್ ವೇದಿಕೆಯಲ್ಲಿ ಇದ್ದ ಮನುಷ್ಯ ವೇದಿಕೆಯಲ್ಲಿ ಒಂದು ನೀಲಿ ಶಾಲೆ ಹಾಕಿರಲಿಲ್ಲ. ಸರಿ, ನಮಗೆ ಬೇರೆಯವ್ರು ಬಂದು ಹೇಳ್ತಿದ್ರು, ಸರ್ ನೋಡಿ ಇವ್ರು ಮುಖ್ಯ ಶಿಕ್ಷಕರು ಅಲ್ಲಿ ಇರ್ತಕ್ಕಂಥ ಶಾಲೆಯಿಂದ ಕರ್ಕೊಂಬಂದಿಲ್ಲ ಅಂತ. ಯಾರನ್ನು ಕರ್ಕೊಂಬಂದಿಲ್ಲ, 4 ಜನ ಕರ್ಕೊಂಬಂದಿಲ್ಲ ಸರ್. ಯಾಕೆ ಏನು ಅಂತ ಕೇಳೋಕ್ಕೆ, ನನ್ನ ಮಕ್ಕಳಿಗೆ ವಿದ್ಯಾರ್ಥಿ ಏನಿಲ್ಲ, ನನ್ನ ಮಕ್ಕಳು ಮಣ್ಣ ಮಕ್ಕಳು ದನ ಮಕ್ಕಳು ಹೇಮಂತ್ ಅಂತ ಹೇಳ್ತಾರೆ ಆ ಹುಡುಗರಿಗೆ. ಅದು ಮೇಷ್ಟು ಹುಡುಗ ಮನುಷ್ಯ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಹುಡುಗರು ಟಾರ್ಗೆಟ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ ನಾವು ಅವಾಗಲೇ ಹೇಳಿದ್ರೆ, ಏನ್ರಿ ಇಂಥ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಸರ್ ಅವ್ರು ಹುಷಾರಿರ್ಲಿಲ್ಲ ಅಂತ ಒಂದ್ಸತಿ ಹೇಳ್ತಾರೆ, ಇಲ್ಲ ಸರ್ ಅವ್ರು ಸ್ಕೂಲ್ಗೆ ಬಂದಿಲ್ಲ ಅಂತ ಒಂದ್ಸತಿ ಹೇಳ್ತಾರೆ. ಅವತ್ತು ಅಟೆಂಡೆನ್ಸ್ ಏನಾಗಬೇಕು, ಮತ್ತೆ ಅವ್ರನ್ನೇ ಪರ್ಟಿಕ್ಯುಲರ್ 3 ಜನ ಎಸ್ಸಿ ಹುಡುಗನೇ ಯಾಕೆ ಕಲ್ಕೊಡಕ್ಕೆ, ಇದು ನಮ್ಮ ಪ್ರಶ್ನೆ.